ಉದ್ಯಾವರ ರಫಾ ಹಾಲ್ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಗಾಡಿ ಆದಂ ಕುಂಜಿಯವರ ಮಾಲಕತ್ವದಲ್ಲಿರುವ ನಸ್ರಿಯಾ ಕಟ್ಟಡದಲ್ಲಿ ಉನ್ನತ ವ್ಯಾಸಂಗವನ್ನು ಪೂರ್ತೀಕರಿಸಿದ ಮಕ್ಕಳಾದ ಜಾಹೀರ್ ಅಬ್ಬಾಸ್ ಮತ್ತು ಫಯಾಜ್ ಆದಮ್ರವರ ಮಾಲಕತ್ವದಲ್ಲಿ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಒಂದೇ ಸೂರಿನಡಿಯಲ್ಲಿ ಎಲ್ಲ ಪ್ರಖ್ಯಾತ ಕಂಪನಿಗಳ ಮನೆ ನಿರ್ಮಾಣ ಸಾಮಗ್ರಿಗಳ ರೆಡ್ ಸ್ಟೋನ್ ಹಾರ್ಡ್ವೇರ್ ವ್ಯಾಪಾರ ಮಳಿಗೆ ಉದ್ಘಾಟನೆಗೊಂಡಿತು. 55 ವರ್ಷಗಳ ಹಿಂದೆ ತನ್ನ ಎಳೆ ವಯಸ್ಸಿನಲ್ಲಿ ಎತ್ತಿನ ಗಾಡಿ ಚಲಾಯಿಸುವ ಮೂಲಕ ಕೆಂಪು ಕಲ್ಲುಗಳನ್ನು ಸಾಗಾಟ ಮಾಡಿ ಸಂಪಾದನೆಯನ್ನ ಆರಂಭಿಸಿದ ಆದಂ ಕುಂಜಿ ಅವರು ಬಳಿಕ ಹಂತ ಹಂತವಾಗಿ ಮೇಲ್ದರ್ಜೆಗೆ ತಲುಪಿ ನಸ್ರಿಯಾ ರೋಡ್ ಲೈನ್ಸ್ ಲಾರಿಗಳ ಮಾಲಕರಾಗಿ ಕೆಂಪು ಕಲ್ಲು ಜಲ್ಲಿ ಸೇರಿದಂತೆ ಮನೆ ನಿರ್ಮಾಣದ ಸಾಮಗ್ರಿಗಳನ್ನು ಸಾಗಾಟ ಮಾಡಿ ಆ ಉದ್ಯಮದಿಂದಲೇ ತನ್ನ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸವನ್ನ ನೀಡಿ ಇದೀಗ ಅದೇ ಮಕ್ಕಳನ್ನ ಉದ್ಯಮ ರಂಗಕ್ಕೆ ಪಾದಾರ್ಪಣೆ ಮಾಡಿಸುವಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಉತ್ತಮ ಕಬಡ್ಡಿ ಆಟಗಾರರಾಗಿರುವ ಆದಂ ಕುಂಜಿ ಅವರು ಎತ್ತಿನ ಗಾಡಿ ಚಲಾಯಿಸುತ್ತಿರುವ ಮಧ್ಯೆ ಕಬಡ್ಡಿ ಆಟದಲ್ಲಿ ನಾಡಿಗೆ ಕೀರ್ತಿಯನ್ನ ತರುವುದರಲ್ಲೂ ಯಶಸ್ಸನ್ನ ಕಂಡು ಹಲವು ವೇದಿಕೆಗಳಲ್ಲೂ ಸನ್ಮಾನಿತರಾದ ವ್ಯಕ್ತಿಯಾಗಿದ್ದಾರೆ. ಆದಂ ಕುಂಜಿ ಅವರು ತನ್ನ 67ನೆಯ ವಯಸ್ಸಿನಲ್ಲೂ ಯುವಕರಿಗೆ ಕಬಡ್ಡಿಯಲ್ಲಿ ಪ್ರೋತ್ಸಾಹದ ಸಲಹೆಗಳನ್ನು ನೀಡುತ್ತಿದ್ದಾರೆ. ಮನೆ ನಿರ್ಮಾಣ ಸಾಮಗ್ರಿಗಳ ವಿತರಣೆಯ ವ್ಯಾಪಾರ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಲಿರುವ ಆದಂ ಕುಂಜಿ ಅವರ ಮಕ್ಕಳು ಜಿಲ್ಲೆಯಲ್ಲಿ ಇತರ ವ್ಯಾಪಾರಿಗಳಿಗೂ ಮಾದರಿಯಾಗಲಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ಇದೀಗ ಇಬ್ಬರು ಪುತ್ರರು ಜೊತೆಯಾಗಿ ತಂದೆಯವರ ಸಲಹೆ ನಿರ್ದೇಶನದಂತೆ ತಮ್ಮ ತಂದೆಯವರ ಆರಂಭದ ಉದ್ಯಮದ ನೆನಪಿಗಾಗಿ ರೆಡ್ ಸ್ಟೋನ್ ಹಾರ್ಡ್ವೇರ್ ಎಂಬ ಹೆಸರಿನಲ್ಲಿ ಬೃಹತ್ ಉದ್ಯಮವನ್ನ ಆರಂಭಿಸಿದ್ದಾರೆ. ಇಲ್ಲಿ ಪ್ರಖ್ಯಾತ ಕಂಪನಿಗಳ ಬರ್ಜರ್ ಪೇಂಟ್ಸ್, ಅಸ್ಟ್ರಾಲ್ ಹಾಗೂ ಸಿನ್ನರ್ ಪೈಪ್ಸ್, ಜಿಎಸ್ಡಬ್ಲ್ಯೂ ಸಿಮೆಂಟ್ಸ್, ಪವರ್ ಟೂಲ್ಸ್, ವೆಕ್ಟರ್ಸ್ ಟ್ಯಾಂಕ್, ಸೆಲ್ಸ್ ಟ್ಯಾಂಕ್ ಹಾಗೂ ಡನ್ಲೋಕ್ ಟ್ಯಾಂಕ್, ಬಿರ್ಲಾ ಪುಟ್ಟಿ ಹಾಗೂ ಇತರ ಮನೆ ನಿರ್ಮಾಣದ ಎಲ್ಲ ಸಾಮಗ್ರಿಗಳು ಮಿತವಾದ ಸಗಟು ಮಾರಾಟ ದರದಲ್ಲಿ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಲಭಿಸಲಿರುವುದಾಗಿ ಸಂಬಂಧಪಟ್ಟವರು ಮಾಹಿತಿಯನ್ನ ನೀಡಿದ್ದಾರೆ. ಅತಾವುಲ್ಲಾ ತಂಗಲ್ರವರು ಪ್ರಾರ್ಥನೆಯೊಂದಿಗೆ ರೆಡ್ ಸ್ಟೋನ್ ಹಾರ್ಡ್ವೇರ್ ಅನ್ನ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಇಂದು ಇಲ್ಲಿ ಪ್ರಾರಂಭವಾದ ರೆಡ್ ಸ್ಟೋನ್ ವ್ಯಾಪಾರ ಕೇಂದ್ರ ಈ ನಾಡಿನ ಸಮಸ್ತ ಜನರಿಗೆ ಉಪಕಾರವಾಗಲಿದೆ ಎಂದು ಹೇಳಿದ್ರು. ಇಲ್ಲಿ ಪ್ರಾರಂಭವಾದ ಈ ಹೊಸ ಅಂಗಡಿ ರೆಡ್ ಸ್ಟೋನ್ ಹಾರ್ಡ್ವೇರ್ ಎಂಬ ಹೆಸರಲ್ಲಿ ಇವತ್ತು ಉದ್ಘಾಟನೆ ಉಂಟು. ಇಂಜತ್ತೂರಿನ ಈ ನಾಡಿನ ಸಮಸ್ತ ಜನರಿಗೆ ಹಾಗೂ ಈ ಊರಿಗೆ ಇದು ಖಂಡಿತವಾಗಿಯೂ ಬಹಳ ಉಪಕಾರವಾಗುವಂತಹ ಒಂದು ಸಂಗತಿಯಾಗಿದೆ. ಕಾರಣ ಹಾರ್ಡ್ವೇರ್ ಐಟಮ್ಸ್ ಎಲ್ಲವೂ ಕೂಡ ಒಂದೇ ಸೂರಿನಡಿ ನಿಮಗೆ ಸಿಗುತ್ತದೆ. ಅದುವೇ ಇದರ ಮುಚ್ಚಿ. ಈ ಹೊಸ ಶಾಪ್ ಬಹಳ ಉನ್ನತಿಯಿಂದ ಉನ್ನತಿಗೆ ಬೆಳೆಯಲು ಇಲ್ಲಿಯ ಜನರ ಸಹಕಾರ ಅವಶ್ಯವಿದೆ. ಆ ಸಹಕಾರ ಖಂಡಿತವಾಗಿಯೂ ಸಿಗುತ್ತದೆ ಎಂಬ ವಿಶ್ವಾಸ ನಮಗಿದೆ. ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಂಜೇಶ್ವರದ ಶಾಸಕ ಎಕೆಎಂ ಅಶ್ರಫ್ ಅವರು ಮಾತನಾಡಿ, ನನ್ನ ಕ್ಷೇತ್ರದ ಉದ್ಯಾವರದಲ್ಲಿ ಹಳೆಯ ತಲೆಮಾರಿನ ಸ್ಥಳೀಯರಿಗೆ ಗಾಡಿ ಆದಂ ಕುಂಚ ಎಂದೇ ಚಿರಪರಿಚಿತರಾಗಿರುವ ಆದಂ ಕುಂಜಿಯವರ ಇಬ್ಬರು ಮಕ್ಕಳು ಇದೀಗ ವ್ಯಾಪಾರ ರಂಗಕ್ಕಿಳಿದಿದ್ದಾರೆ. ಕೋವಿಡ್ ಬಳಿಕ ಆರ್ಥಿಕ ವಲಯದಲ್ಲಿ ಶುಭಕರವಾದ ಬದಲಾವಣೆಯ ಸೂಚನೆ ಕಾಣ್ತಾ ಇದೆ. ಏನಿದ್ರೂ ಆದಂ ಕುಂಜಿಯವರ ಮಕ್ಕಳು ರೆಡ್ ಸ್ಟೋನ್ ಹಾರ್ಡ್ವೇರ್ ವ್ಯಾಪಾರ ಕೇಂದ್ರ ಜಿಲ್ಲೆಯಲ್ಲೇ ಉತ್ತಮವಾದ ಸಂಚಲನವನ್ನ ಮೂಡಿಸಲಿ ಎಂದು ಹೇಳಿ ಶುಭವನ್ನ ಹಾರೈಸಿದ್ರು. ಕೋವಿಡ್ ನಂತರ ಆರ್ಥಿಕ ವಲಯದಲ್ಲಿ ಶುಭಕರವಾದ ಬದಲಾವಣೆ ನಾವು ಕಾಣ್ತಾ ಇದ್ದೇವೆ. ನನ್ನ ಕ್ಷೇತ್ರದ ಉದ್ಯಾವರದಲ್ಲಿ ಹಳೆಯ ತಲೆಮಾರಿನ ಜನರು ಪ್ರೀತಿಪೂರ್ವಕ ಗಾಡಿ ಆದಂ ಕುಂಚ ಅಂತ ಕರೆಯುವ ಅವರ ಇಬ್ಬರು ಮಕ್ಕಳು ಫಯಾಜ್ ಮತ್ತು ಜಾಹೀರ್ ಅವರು ಅವರ ಬಾಲ್ಯದಲ್ಲೇ ಬಿಸಿನೆಸ್ಸನ್ನು ವ್ಯಾಪಾರವನ್ನು ಗುರಿಯಾಗಿಟ್ಟುಕೊಂಡು ಬೆಳೆದವರು ಉದ್ಯಾವರಕ್ಕೆ ಅತ್ಯುತ್ತಮವಾದ ರೆಡ್ ಸ್ಟೋನ್ ಹಾರ್ಡ್ವೇರ್ ಎಂಬ ಶ್ರೀ ಸಾಮಾನ್ಯರಿಗೂ ಎಲ್ಲರಿಗೂ
ಸುಲಭವಾದ ದರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬ್ರ್ಯಾಂಡ್ಗಳ ನಿರ್ಮಾಣ ಮಟ್ಟದ ಉತ್ಪನ್ನಗಳು ನೀಡುವಂಥ ಒಂದು ಶೋರೂಮನ್ನು ಸಮರ್ಪಣೆ ಮಾಡುವಂಥ ಒಂದು ಅವಕಾಶ ನನಗೂ, ಅದೇ ರೀತಿಯಲ್ಲಿ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ತಂಗಡ್ರವರ ನೇತೃತ್ವದಲ್ಲಿ ಜನಪ್ರತಿನಿಧಿಗಳ, ಜಮಾಯತ್ ಕಮಿಟಿ ಪದಾಧಿಕಾರಿಗಳ, ಊರ ಪ್ರಮುಖರ ಸಮ್ಮುಖದಲ್ಲಿ ಸಾಧ್ಯವಾಗಿದೆ. ಈ ಒಂದು ರೆಡ್ ಸ್ಟೋನ್ ಶೋರೂಮ್ ಇನ್ನಷ್ಟು ಶೋರೂಮ್ಗಳನ್ನು ಸ್ಥಾಪಿಸಿ ಉನ್ನತ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯವಾಗಲಿ ಅಂತ ಎಲ್ಲ ರೀತಿಯಲ್ಲಿ ಪ್ರಾರ್ಥನೆಯೊಂದಿಗೆ ಶುಭಾಶಯಗಳು. ಕಾರ್ಯಕ್ರಮಕ್ಕೆ ವಿಶೇಷ ಗೌರವಾನ್ವಿತ ವ್ಯಕ್ತಿಯಾಗಿ ಆಗಮಿಸಿದ ಕರ್ನಾಟಕದ ಪ್ರಸಿದ್ಧ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಟಿ.ಎಂ. ಬಾವಾ ಅವರು ಮಾತನಾಡಿ, ತನ್ನ ಎಳೆ ವಯಸ್ಸಿನಲ್ಲಿ ಎತ್ತಿನ ಗಾಡಿ ಚಲಾಯಿಸಿ ತನ್ನ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ನೀಡಿರುವ ಆದಂ ಕುಂಜಿ ಅವರು ಇದೀಗ ತನ್ನ ಮಕ್ಕಳನ್ನ ವ್ಯಾಪಾರದ ಹಾದಿಗೆ ತಂದಿದ್ದಾರೆ. ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಸಾಮಗ್ರಿಗಳನ್ನು ತಲುಪಿಸುವ ಉದ್ದೇಶವನ್ನಿಟ್ಟುಕೊಂಡಿರುವ ಇವರ ಹಾಗೂ ಮಕ್ಕಳ ಭವಿಷ್ಯ ಇನ್ನೂ ಉನ್ನತ ಮಟ್ಟಕ್ಕೇರಲಿ ಎಂಬುದಾಗಿ ಶುಭವನ್ನ ಹಾರೈಸಿದ್ರು. ನಮ್ಮ ಆದಂ ಕುಂಜಿ ಎಂಬುವರು ಹಲವು ವರ್ಷಗಳಿಂದ 30 ವರ್ಷಗಳಿಂದ ಇವರ ಚಿಕ್ಕ ಪ್ರಾಯದಲ್ಲೇ ಎತ್ತಿನ ಗಾಡಿಯಲ್ಲಿ ಕಲ್ಲು ಕೊಯ್ಗೆ ಇದನ್ನು ಹೊಸ ಮನೆ ಸಾಂಪ್ರದಾಯಿಕ ಪ್ರಕಾರ ಆಗುವಂತಹ ಎಲ್ಲ ಸಾಮಾನುಗಳನ್ನು ಅತಿ ಶೀಘ್ರದಿಂದಲೇ ಅತಿ ಕಡು ಬಡತನದಿಂದಲೇ ಮೇಲೆ ಬಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಟ್ಟು ಮಕ್ಕಳನ್ನು ಒಂದು ಉತ್ತಮ ಮಟ್ಟದಲ್ಲಿ ಬರುವಂತಹ ಮಾಡಿದ ಅತಿಪೂರ್ವಕ ವ್ಯಕ್ತಿ. ಇವರ ಉದ್ದೇಶವೇನೆಂದರೆ ಗ್ರಾಹಕರಿಗೆ ಅತ್ಯುತ್ತಮ ಸಹಕರಿಸಬೇಕು, ಗುಣಮಟ್ಟದ ಸಾಮಾನನ್ನು ಕೈಗೆಟ್ಟಿಗೆ ಸಿಗುವಂತಹ ಒಂದು ಇವರ ಉದ್ದೇಶವೇ ಒಂದು ಈ ಪರಿಸರದಲ್ಲಿ ಉತ್ತಮ ರೀತಿಯಲ್ಲಿ ನಡೆಯುವಂತಹ ಒಂದು ಹಾರ್ಡ್ವೇರ್ ಸ್ಥಾಪನೆ ಆಗಬೇಕೆಂಬ ಮನದಾರದ ಆಸೆ ಎಷ್ಟೋ ವರ್ಷಗಳಿಂದ ಇವರತ್ತ ಕನಸು ಕಂಡಿದ್ದರು. ಇನ್ಶಾ ಅಲ್ಲಾಹು ಅದನ್ನು ಪೂರ್ತಿ ಮಾಡಿದರು. ಶ್ರಾಮರಿ. ಈ ಸಂದರ್ಭದಲ್ಲಿ ಕಟ್ಟಡ ಮಾಲಕರಾದ ಆದಂ ಕುಂಜಿ, ರೆಡ್ ಸ್ಟೋನ್ ಹಾರ್ಡ್ವೇರ್ ಸಂಸ್ಥೆಯ ಪಾಲುದಾರರಾದ ಜಾಹೀರ್ ಅಬ್ಬಾಸ್, ಫಯಾಜ್ ಆದಂ, ವಾರ್ಡ್ ಸದಸ್ಯ ಮುಸ್ತಫಾ, ಲೀಗ್ ನೇತಾರ ಮುಖ್ತಾರ್, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಭಿವೃದ್ಧಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಮೀದ್ ಹೊಸಂಗಡಿ, ಖಾದರ್, ಉಮರ್ ಫಾರೂಕ್, ಬಾಬಾ ಹಾಜಿ ಅನ್ವರ್ ಹುಸೇನ್, ಆಲಿಕುಟಿ ಹುಸೇನ್, ಮೊಹಿದ್ದೀನ್, ಸೀದಿ ಕುಂಜಿ ಸೇರಿದಂತೆ ಹಲವಾರು ಮಂದಿ ಗಣ್ಯರು ಪಾಲ್ಗೊಂಡರು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 7380888188 ಹಾಗೂ 7460888188 ಅನ್ನು ಸಂಪರ್ಕಿಸಬಹುದಾಗಿದೆ. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.